ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಬಳಿ ಆದ ಸೌಜನ್ಯತೆಯಿಂದ ಸ್ವಾಗತಿಸುವಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಕೆಇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಿಸ್ ಪ್ರೋಗ್ರಾಮ್ ಇಸ್ ಬಿನ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್, ಕೋ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲಾ. ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ವೀಕ್ಷಕರಿಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಹಂಸಲೇಖ ಅವರ ಸೂಪರ್ ಕಾಂಪೋಸಿಷನ್ಸ್ ಜೊತೆ ನಮ್ಮ ಸಿಂಗರ್ಸ್ ರೆಡಿ ಆಗಿದ್ದಾರೆ. ಈಗಾಗಲೇ 2 ಸಂಚಿಕೆಯಲ್ಲಿ ಉತ್ತಮವಾದಂತಹ ಹಾಡುಗಳು ನಮ್ಮದರಲ್ಲಿ ಹಾಡಿ ಆಗಿದೆ. ಈ ದಿನ ಇನ್ನು 4 ಸಿಂಗರ್ಸ್ ಉತ್ತಮ ಕಾಂಪೋಸಿಷನ್ಸ್ ಜೊತೆಗೆ ನಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕಿದ್ದಾರೆ. ಅದರ ಮೊದಲು ನಮ್ಮ ಸಿಂಗಿಂಗ್ ಟ್ರಯೋಸ್ ಮ್ಯೂಸಿಕಲ್ ಮೆಲಡಿ ಟ್ರಯೋ ಜಡ್ಜಸ್ ಅನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಸೊ ವಿ ವೆಲ್ಕಮ್ ದ 3 eminent judges of this show. Catherine Dice, Kittu sir. Mr. Raj Gopal, Raj sir. Alaka Subramanya, Alaka ma'am. ನಮ್ಮೆಲ್ರಿಗೂ ಮಾರ್ಗದರ್ಶಕರು ಹೌದು, ಒಂದು ಉತ್ತಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೌದು. ನಮ್ಮೆಲ್ಲರೂ ದೊಡ್ಡಣ್ಣ, ಗುರುವಣ್ಣ, ದಿ ಮಹಾಗುರು ಮಿಸ್ಟರ್ ಗುರು ಕಿರಣ್. ಓಕೆ, ಹ್ಯಾವಿಂಗ್ ಆಲ್ ಯು ಹಿಯರ್. ನೋಡೋದಕ್ಕೆ ಚಿಕ್ಕ ಆಗಿದ್ರು ಕೂಡ ಸಂಗೀತದಲ್ಲಿ ಬೃಹತ್ ಸಾಧನೆಯನ್ನ ಮಾಡಿ ಇದೀಗ ಈ ವೇದಿಕೆಯ ಮೇಲೆ ಬಂದು ಹಂಸಲೇಖ ಅವರ ಉತ್ತಮವಾದಂತ ಸಂಗೀತದೊಂದಿಗೆ ನಮ್ಮನ್ನ ಮನೋರಂಜಿಸಲಿಕ್ಕಿದ್ದಾರೆ. ಸಿಪಾಯಿ ಚಿತ್ರದ ಒಂದು ಹಾಡಿನೊಂದಿಗೆ ಪ್ರಜ್ನಾ ಅಡಿಗ. ಬಂದ ಬಂದ ಮೇಘರಾಜ ನಮ್ಮ ಊರಾಗೆರೆಗೆ, ತಂದ ತಂದ ಜೀವ ಗೆಳೆಯ ನಮ್ಮ ಊರ ಬೆಳೆಗೆ. ಓ ಜೀವ ಮೇಘರಾಜ ನಮ್ಮ ಊರ ಕೆರೆಗೆ. ಸಂತೋಷದಿಂದ ಧರಣಿ ನೀ ತೆರೆದೆ ನಿನ್ನ ಹೃದಯ, ಮೈಯೆಲ್ಲ ರೋಮಾಂಚನ, ಜಲದ ನೆಲದ ಲಿಂಗನ, ಬಿಡಿಸದ ಬಂದವೇ ನಿಮ್ಮದು ಬೆರೆಯುವ ಪಂದ್ಯವೇ, ನೀವಿಬ್ಬರು ಬೇತರೆ ಸುತ್ತಲೂ ಮಾಗಿದ ಹಣ್ಣಿನ ಗಂಧವೇ. ಬಂದ ಬಂದ ಮೇಘರಾಜ ನಮ್ಮ ಕೆರೆಗೆ. ಓ ಜೀವ ಗಂಗೆ ಮಿಂದೆ ಮಿಂದೆ ನಾ ಸಮಾಗ ಸರೇದ ಕಡ. ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ಉಡುಪಿಯಿಂದ ಪ್ರಜ್ನಾ ಅಡಿಗ. ಬಂದ್ರ ಮೇಘರಾಯರು? ಇಲ್ಲ, ಅಷ್ಟು ಚೆನ್ನಾಗಿ ಕರೆದಿದ್ದೀರಾ, ಬರಲಿಲ್ಲ. ಅಯ್ಯೋ,
ಓಕೆ, ಹಾಡು ಹೇಗೆ ಬಂದಿದೆ ನಿಮ್ಮ ಪ್ರಕಾರ? ಸಾಧಾರಣ ಬಂದಿದೆ. ಸಾಧಾರಣ ಬಂದಿದೆ ಅಂದರೆ ಒಂದು ಆವ್ರೇಜ್ ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಬಂದಿರ್ಬೋದು? 85 to 90. ಓ, 85 to 90 ಅಂದರೆ ಸಾಧಾರಣ. ಇಬ್ರು ಪಾಸ್ ಆಗ್ಬೋದಲ್ಲ ಅದರಲ್ಲಿ? ಆದರೆ ಈ ಪಾಯಿಂಟಲ್ಲಿ 90% ಬಂದರೂ ಕಡಿಮೆನೆ ಅಲ್ಲ? ಕಾಂಪಿಟೇಷನ್ ಇಸ್ ವೆರಿ ಟಫ್. ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಲ್ವಾ? ಎಸ್, ನಿಮ್ಮ ಪ್ರಯತ್ನನ ನಾನು ತುಂಬ ಮೆಚ್ಚುತ್ತೇನೆ. ಪ್ರತಿಯೊಂದು ಎಪಿಸೋಡ್ನಲ್ಲಿ ಕೂಡ ಆ ಪ್ರೋಗ್ರೆಸ್ ಇದೆ, ಅದು ಒಂದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಪ್ರಜ್ನಾ, ಎಸ್ ಮ್ಯಾಮ್. ಹೌ ಓಲ್ಡ್ ಆರ್ ಯು ಡಿಯರ್? 14 plus. 14 plus. 14 plus. 14 ಪ್ಲಸ್ ಅಂದರೆ ಬರ್ಡೇ ಮುಗಿದೆ, 15th ಬರ್ಡೇ ಆಗಿಲ್ಲ. ಮಧ್ಯದಲ್ಲಿ ಪ್ಲಸ್. ಹಾ, ಅಲ್ಲ, ಕೇಳಿದ್ರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಆನ್ ಸ್ಟೇಜ್. ಥ್ಯಾಂಕ್ ಯು. ನೈಸ್. ಆ್ಯಂಡ್ ಕಮಿಂಗ್ ಟು ದ ಪರ್ಫಾರ್ಮೆನ್ಸ್, ವಾಯ್ಸ್ ಟ್ರೈನ್ ಮಾಡ್ಕೊಂಡಿದ್ಯಾ ಅಲ್ವಾ? ಸ್ವಲ್ಪ ಡ್ರೈ ಆಗಿದೆ. ಸ್ವಲ್ಪ ಆಗಿದೆ, ಬಟ್ ರಿಯಲಿ ತುಂಬ ಚಂದ ಮಾಡಿ ಅದನ್ನು ಮೇಂಟೈನ್ ಮಾಡಿದ್ಯಾ. ಗುಡ್. ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ ಸೆಲೆಕ್ಷನ್ ಇನ್ನೊಂದು ಕಡೆಯಿಂದ ನಿಮಗೆ ಪ್ಲಸ್ ಪಾಯಿಂಟ್ ಅದು ಆ್ಯಕ್ಚುಲಿ. ಪ್ಲೀಸ್ ಸಿಂಗ್ ದಟ್ ಲೈನ್ ಸಮಾಗ, ದಟ್ ಸ್ವರ ಲಾಸ್ಟ್ ಲೈನ್, ಪಲ್ಲವಿದ್ ಲಾಸ್ಟ್ ಲೈನು. ಮಿಂದೆ ಮಿಂದೆ ನಾ ಸಮಾಗ. ಮಿಂದೆ ಮಿಂದೆ ನಾ ಸಮಾಗ ಸಾರೆ ದಾಪ ಕಡಲ ಬಂದ ದಾಪ ಕಡಲ. ಕಡಲ. ಸ್ವಲ್ಪ ಸಾಂಗ್ನ ಸ್ವಲ್ಪ ಗಮನ ಇಟ್ಟು ಕೇಳು. ಇಟ್ ಇಸ್ ಸ ಮ ಗ ಸ ನಿ ದ ಮ, ನಾಟ್ ಪ. ಇಟ್ಸ್ ಮ ಗಳಲಿ. ಆ ಸ್ವರಗಳಲ್ಲಿ ನಾನು ಮಿಂದೆ ಅಂತ ಇದೆ ಅಷ್ಟೇ, ಅದು ಅರ್ಥ ಬಂದು ಕರೆಕ್ಟಾಗಿ ಒಂಚೂರು ಕೇಳು. ಇಟ್ಸ್ ಮಿಂದೆ ಮಿಂದೆ ನಾ ಸಮಾಗ ಸಾನಿದ ಮಗಳಲಿ. ಅದನ್ನು ಒಂಚೂರು ಕೇಳ್ಕೋಬೇಕು. ಅದು ಬಿಟ್ಟರೆ ದಟ್ಸ್ ಇಟ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್ ದ ಬ್ಯೂಟಿಫುಲ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜಡ್ಜಸ್. ಈಗೇನು ಅನ್ನಿಸ್ತದೆ? ಡಿಸ್ಟಿಂಕ್ಷನ್ ಅಲ್ಲೇ ಇದ್ದೀರಾ? ಹಾಂ, ಅಲ್ಲೇ ಇದ್ದೀರಾ? 85-90 ನಲ್ಲೇ ಇದ್ದೀರಾ? 90. ಹಾಂ. ಓಕೆ, ಮಹಾಗುರುಗಳು ಮಾರ್ಕ್ಸ್ ಕಾರ್ಡ್ ಬರೆಯೋರು, ಸಿಗ್ನೇಚರ್ ಹಾಕೋರು. ಗುರುವಣ್ಣ ಪ್ಲೀಸ್. ನನಗೆ ಅದು ಇಷ್ಟ ಆಯಿತು. ಈ ಚೈನೀಸ್ ಮೂರ್ತಿಗಳಿದೆಯಲ್ಲ, ಹತ್ತು ಮಾತಲ್ಲ, ತುಂಬ ಮುದ್ದಾಗಿ ಕಾಡ್ತೀಯ ಪ್ರಜ್ಞಾ. ಥ್ಯಾಂಕ್ ಯು ಸರ್. ಸ್ವಲ್ಪ ಸ್ಮಾರ್ಟ್ ಆಗಿದೆ ಈಗ ಸಾಂಗ್ ಸೆಲೆಕ್ಷನಲ್ಲಿ, ಗೊತ್ತು ಪ್ಲಸ್ ಎಲ್ಲಿ ನೆಗೆಟಿವ್ ಎಲ್ಲಿ ಅಂತ. ಅದು ಬಿಕಾಸ್ ಬೇಸಿಕಲಿ ನನ್ನ ಲೆಕ್ಕ ಹಾಕಿದ್ರಲ್ಲಿ ಪ್ರಜ್ಞಾ ವಾಯ್ಸಲ್ಲಿ ರೇಂಜ್ ಸ್ವಲ್ಪ ಕಮ್ಮಿ ಬರುತ್ತೆ ಕಂಪ್ಯಾರಿಟಿವ್ಲಿ, ಯಾಕೆಂದರೆ ದಟ್ಸ್ ಇನ್ಬಿಲ್ಟ್ ಸಿಸ್ಟಮ್. ಅದನ್ನು ಎಷ್ಟು ಚೇಂಜ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ, ಯಾಕೆಂದರೆ ಯು ಕ್ಯಾನ್ ಜಸ್ಟ್ ಟ್ರೈ ಟು ದ ಡಾಕ್ಟರ್ಸ್. ಅಮೇಝಿಂಗ್ ಸಿಂಗಿಂಗ್, ವೆರಿ ಗುಡ್. ಅದೇ ಸಣ್ಣ ಮಿಸ್ಟೇಕ್ಸ್ ನಾವು ಮಾತಾಡ್ತಾ ಇದ್ವಿ, ಈಗ ನನಗೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಆಮೇಲೆ ಸಾಂಗ್ ಕೇಳಿ ಅದನ್ನು ಡೌನ್ಲೋಡ್ ಮಾಡಿ ಕೇಳಿದೀಗ ಲಾಸ್ಟ್ ಕರೆಕ್ಟಾಗಿದೆಯಾ ಅಂತ. ಸೊ ಬಿಟ್ಟರೆ ಎವ್ರಿಥಿಂಗ್ ವಾಸ್ ಫೈನ್, ವೆರಿ ನೈಸ್. ಸಿಂಗಿಂಗ್ ಪಕ್ಕ. ವಾಯ್ಸ್ ಸ್ವಲ್ಪ ಚೆನ್ನಾಗಿದ್ರೆ ಇನ್ನೂ ವಾವ್ ಕೇಳ್ತಾ ಇತ್ತು. ಗುಡ್ ಪ್ರಜ್ಞಾ, ಕೀಪ್ ಇಟ್ ಅಪ್. ಗುಡ್ ಗುಡ್ ಸಿಂಗಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ 14+ ಪ್ರಜ್ಞಾಗೆ A+ ಮಾರ್ಕ್ಸ್ ಅಲ್ವಾ? ಹಾಂ. ಓಕೆ ಪ್ರಜ್ಞಾ, ಇನ್ನೊಂದು 14 ವರ್ಷ, 14+ ವರ್ಷ, ಚಿಕ್ಕ ವಯಸ್ಸು ಆದರೂ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಜೂನಿಯರ್ ಎಕ್ಸಾಮ್, ಸೀನಿಯರ್ ಎಕ್ಸಾಮ್ ಮುಗಿಸ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ ಅಲ್ವಾ? ಯಾವುದೇ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್? ವಿದ್ವತ್ತಿಗೆ. ಆಲ್ ದ ವೆರಿ ಬೆಸ್ಟ್. ಸಕ್ಸಸ್ ಸಿಗಲಿ, ಈ ಸ್ಟೇಜ್ ಮೇಲೂ ಕೂಡ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿಯಲ್ಲಿ ಬರ್ತಾ ಇರುವಂತಹ ಬಿಗ್ಗೆಸ್ಟ್ ಸಿಂಗಿಂಗ್ ರಿಯಾಲಿಟಿ ಶೋ ಖೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್. ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಬ್ರೇಕ್. ಬಾಜೋ ತಾನ್ನಕ್ ತಗಡಗಡ ತಾನ್ನಕ್ ತಗಡಗಡ ತಾನ್ನಕ್ ತಗಡಗಡ. ಎನರ್ಜಿ ಚೆನ್ನಾಗಿತ್ತು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯೊಲೆದಾಡಿಸುವ ಬಂಡಿ. ನಿಜ ಹೇಳಬೇಕಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಹಾಡು. ನಮ್ಮ ಸೂಪರ್
ವಿರಾಮದ ನಂತರ ದೊಡ್ಡದಾದಂಥ ಮತ್ತೆ ಸ್ವಾಗತವನ್ನ ಕೋರ್ತಾ ಈ ದಿನದ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್ ಕೋ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾ, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಡ್ರೀಮ್ ಕಿಚನ್ಸ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಮುಂದಿನ ಕಂಟೆಸ್ಟೆಂಟ್. ಕನ್ನಡ ನಾಡಿನಲ್ಲಿ ಹುಟ್ಟಿದವರಾದರೆ ಈ ಹಾಡನ್ನು ಕೇಳದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಕರ್ನಾಟಕ ಮಾತೆ, ಕನ್ನಡ ನಾಡು, ಕನ್ನಡ ರಾಜ್ಯೋತ್ಸವ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎಷ್ಟು ದೊಡ್ಡ ಲೆವೆಲಲ್ಲಿ ಪ್ರೋಗ್ರಾಮ್ ಆದರೂ ಕೂಡ ಈ ಹಾಡನ್ನು ಹಾಡದೆ ಇಟ್ ಈಸ್ ಜಸ್ಟ್ ಇನ್ಕಂಪ್ಲೀಟ್. ಯಾವುದು ಹುಟ್ಟಿದರೆ ಎಸ್ ನಾನು ಹೇಳಲ್ಲ, ಇಟ್ಸ್ ಓವರ್ ಟು ನಿಶಾನ್ ರೇ. ಬಾಜೋ ತಾನ್ನ ಟಗಡಗಡ ತಾನ್ನ ಟಗಡಗಡ ತಾನ್ನ ಟಗಡಗಡ ಹೇ ಹೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯೊಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯೊಲೆ ದಾಡಿಸುವ ಬಂಡಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಗೆ ಇಲ್ಲಿಗೆ, ಎಂದಿಗೂ ನಾನಿಲ್ಲಿಗೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯೊಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು. ಮೆಟ್ಟಿದರೆ ನಮ್ಮ ಮಂಗಳೂರು ಮಣ್ಣನ್ನು ಮೆಟ್ಟಬಹುದು. ಕರೆಕ್ಟ್, ವೆರಿ ಗುಡ್. ನಮ್ಮ ಮಂಗಳೂರು ಹುಡುಗ ಈ ಹಾಡನ್ನ ಎಷ್ಟು ಚೆನ್ನಾಗಿ ಹಾಡಿದಾನೆ ಅಂದ್ರೆ, ಇಲ್ಲಿ ಬರುವಾಗ ಅಣ್ಣವ್ರ ಕಾಲು ಹಿಡಿದು ಬಂದಿದ್ದೀರಾ, ಫೋಟೋಗೆಲ್ಲ ಪೂಜೆ ಮಾಡಿ ಬಂದಿದ್ದೀರಾ. ಕರ್ನಾಟಕದಲ್ಲಿ ಎಷ್ಟು ಜನ ಕಲಾವಿದರಿದ್ದಾರೆ ಅವರಿಗೆಲ್ಲ ಅಣ್ಣವರ ಆಶೀರ್ವಾದ ಇದೆ. ವೆರಿ ಗುಡ್. ಹಂಸಲೇಖ ಅವರ ಉತ್ತಮವಾದಂತ ಒಂದು ಕಾಂಪೋಸಿಷನ್, ಅಣ್ಣವರ ಸ್ವರದಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಟನ್ ಟನ್ ಬಜಾಯಿಸಿದಂತ ಒಂದು ಸಾಂಗ್ ಅಲ್ವಾ. ವೆರಿ ಗುಡ್, ವೆರಿ ನೈಸ್ ಸಾಂಗ್. ನಿಶಾನ್ ರೈಸ್ ಬ್ಯಾಕ್ ಟು ಫಾರ್ಮ್ ಅಂತ ಕಾಣಿಸ್ತಾ ಇದೆ. ನನ್ಗೆ ಗೊತ್ತಿಲ್ಲ, ನನ್ಗೆ ಹಾಗೆ ಅನ್ನಿಸ್ತು. ಬಟ್ ಯು ಆರ್ ವೆರಿ ಕಂಫರ್ಟಬಲ್ ಸಿಂಗಿಂಗ್ ದಿಸ್ ಸಾಂಗ್. ಎನಿಥಿಂಗ್ ಸ್ಪೆಷಲ್?
ತುಂಬಾ ಸಲ ಹಾಡಿದ್ರ ಅಥವಾ ಏನಾದ್ರೂ ಸ್ಪೆಷಲ್ ಅಟ್ಯಾಚ್ಮೆಂಟ್? ಆ ಥರ ಅಲ್ಲ, ಬಟ್ ಯಾವುದೇ ಕನ್ನಡಿಗನಿಗೂ ಅವನೊಬ್ಬ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗಬೇಕು. ಸೊ ಆ ಹೆಮ್ಮೆನ ತೋರಿಸ್ಬೇಕಂದ್ರೆ ಈ ಸಾಂಗ್ ಹಾಡಿದ್ರೆ ಏನು ಕಷ್ಟ ಇಲ್ಲ, ಮನಸ್ಸಿಂದ ಹಾಡಬೇಕು. ಮನಸ್ಸಿಂದ ಹಾಡಿದೆ, ಅದಕ್ಕೆ ಇಮೋಷನ್ ಸ್ಟ್ರೈಕ್ ಆಯ್ತು ಅಲ್ವಾ? ಓಕೆ, ಅಲ್ಲಿವರೆಗೆ ರೀಚ್ ಆಗಿದೆ ಅಂತ ನೋಡೋಣ. ಓಕೆ ನಿಶಾನ್, ಓವರ್ ಟು ದ ಜಡ್ಜಸ್. ರಾಜ್ ಸರ್ ಪ್ಲೀಸ್. ಶಾನ್, ಹೇಗನ್ಸಿತ್ತು ಹಾಡಿದ್ದು? ಪರ್ಫೆಕ್ಟ್ ಅನಿಸ್ತಾ? ನಿಜ ಹೇಳಬೇಕಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಹಾಡು. ಓಕೆ, ಪಲ್ಲವಿ ಅಷ್ಟು ಪಿಚ್ಚಿಂಗ್ ಇರಲಿಲ್ಲ, ಪ್ರಾಬ್ಲಮ್ ಇತ್ತು. ಸ್ವಲ್ಪ ಲೈಟಾಗಿ ತಗೊಂಡ್ರೆ ಇಲ್ಲಲ್ಲ, ಸೀರಿಯಸ್ ಆಗಿ ಮಾಡಿ. ಬಿಕಾಸ್ ಇದು ಹಾಡು ನೀವು ತುಂಬ ಸಲ ಪರ್ಫಾರ್ಮ್ ಮಾಡಿದ್ರೆ ನಂಗೆ ಗೊತ್ತಿದೆ ಇದು ಏನು ಆರಾಮಾಗಿ ಹಾಡ್ತೀನಿ, ಆ ಥರ ಏನು ಮಾಡಲಿಲ್ಲ. ಯಾಕೆ ಆಮೇಲೆ ಅದೇ ಫಸ್ಟ್ ಚರಣದಲ್ಲಿಯೂ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು ಓಪನಿಂಗಲ್ಲಿ, ಆಮೇಲೆ ಬರ್ತಾ ಪಿಚ್ಚಿಂಗ್ ಕರೆಕ್ಟಾಗಿ ಬಂತು, ಅದು ಸ್ಕೇಲಿಗೆ ಬಂದರೆ. ಸೆಕೆಂಡ್ ಚರಣ ಚೆನ್ನಾಗಿತ್ತು, ಓಕೆ. ಬಟ್ ಓವರ್ ಆಲ್ ಯಾಕಂದರೆ ಈ ಹಾಡು ಎಲ್ರಿಗೂ ಗೊತ್ತು, ಕರ್ನಾಟಕದಲ್ಲಿ ಈ ಹಾಡು ಗೊತ್ತಿಲ್ಲದವ್ರು ಯಾರು ಇಲ್ಲ ಅಂದ್ಕೊಳ್ತೀನಿ ನಾನು, ಅಷ್ಟು ಪಾಪ್ಯುಲರ್ ಆಗಿರೋ ಸಾಂಗ್ ಇದು. ಹಂಸಲೇಖ್ ಸರ್ ಇದು ಒನ್ ಆಫ್ ದ ಬೆಸ್ಟ್ ಕಂಪೋಸಿಷನ್ ಆಲ್ಸೋ. ತುಂಬ ಕ್ಯಾಚಿ ಸಾಂಗ್, ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾರೆ. ಅಂದರೆ ಹಾಗಾಗಿ ನನಗೆ ಏನೋ ಸಮಥಿಂಗ್ ವಾಸ್ ಲ್ಯಾಕಿಂಗ್ ಅಂತ ಅನಿಸ್ತಾ ಇತ್ತು. ಕೊನೆಯಲ್ಲಿ ಆಲಾಪ್ ನೀವು ಹಾಡಿದ್ರಿ, ತುಂಬ ಪಿಚ್ ಔಟ್ ಅಲ್ಲಿ, ಅದು ಇಟ್ ವಾಸ್ ನಾಟ್ ಹ್ಯಾಪನಿಂಗ್ ಎಟ್ ಆಲ್. ಆಲಾಪ್ ಕೊನೆಗೆ ಮಾಡಿದ್ರಲ್ಲ, ಅದು ಸ್ವಲ್ಪ ಓವರ್ ಆಲ್ ಸ್ವಲ್ಪ ವರ್ಕೌಟ್ ಮಾಡ್ಬೇಕು ಅನಿಸ್ತಾ ಇತ್ತು. ಸಾರಿ, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾ ನಿಶಾನ್, ಬ್ಯಾಕ್ ಟು ಫಾರ್ಮ್. ಸಾರಿ, ಬ್ಯಾಕ್ ಟು ಫಾರ್ಮ್ ಅಂದೆ. ಎನರ್ಜಿ ಚೆನ್ನಾಗಿತ್ತು, ಅದೇ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗಿಂದ. ಆ್ಯಂಡ್ ರಾಜ ಹೇಳ್ದಂಗೆ ಲಾಸ್ಟು ಆಲಾಪ್ ಕ್ಲಾಸಿಕಲ್ ಕಲಿತಾ ಇದೆಯಲ್ಲ? ಓಕೆ, ಅದೇನು ಆ್ಯಕ್ಚುಲಿ ಏನು ಸ್ವರಗಳು ಗೊತ್ತಾಗತ್ತಾ ಹಾಡುವಾಗ? ಇಲ್ಲ. ಓಕೆ, ಅದನ್ನು ಆ್ಯಕ್ಚುಲಿ ಸ್ವಲ್ಪ ಕಲ್ತ್ರೆ ಯುಲ್ ನೋ ವಾಟ್ಸ್ ರಾಂಗ್ ಎಂದು. ಇಲ್ಲದ ಏನಾಗುತ್ತೆ, ಎಲ್ಲ ನಾನು ಕರೆಕ್ಟಾಗಿ ಆಡ್ತಿದ್ದೀನಿ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲ ಸರ್. ಓಕೆ, ಸ್ವಲ್ಪ ಶ್ರುತಿ ಔಟ್ ಆಗಿತ್ತು ಲಾಸ್ಟ್ ಇದು. ದೆನ್ ಎನರ್ಜಿ ಎಲ್ಲ ಚೆನ್ನಾಗಿತ್ತು. ಅಂದರೆ ಬೇಸಿಕಲಿ ಏನಾಗುತ್ತೆ ಗೊತ್ತಾ, ದಿಸ್ ಆಲ್ ಮಾಸ್ ಸಾಂಗ್ಸ್ ಇದು ಹಾಡಿದ ತಕ್ಷಣ ಎಲ್ಲ ಒಮ್ಮ ಕುಣಿತಾರೆ, ಯೂಶುವಲ್ ಕುಣಿತಾರೆ. ಸೊ ಆ್ಯಕ್ಚುಲಿ ಏನಾಗುತ್ತೆ, ಈವನ್ ರಾಜಗೋಪಾಲ್ ಐ ಥಿಂಕ್ ಜಾಸ್ತಿ ಸ್ಟೇಜಲ್ಲಿ ಇರೋದ್ರಿಂದ ಐ ಥಿಂಕ್ ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್ ತಂಪ್ ಅಂತ ಕಾಣುತ್ತೆ. ಇಟ್ ವಾಸ್ ಎ ಗುಡ್ ಪರ್ಫಾರ್ಮೆನ್ಸ್. ಇದಕ್ಕೆ ಇದಂತಲ್ಲ, ಇಟ್ ವಾಸ್ ಎ ಗುಡ್ ಪರ್ಫಾರ್ಮೆನ್ಸ್. ಬೇಸಿಕಲಿ ಚೆನ್ನಾಗಿದೆ. ಓನ್ಲಿ ಥಿಂಗ್ ಇಸ್ ಪಿಚ್ಚಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಇಟ್ ವೋಂಟ್ ಕನೆಕ್ಟ್ ಆಗ್ತಾ ಇಲ್ಲ ಸಾಂಗ್ ಅಂತ ಅನಿಸ್ತು. ಅದು ಬಿಟ್ಟರೆ ಐ ಡೋಂಟ್ ನೋ, ಎಂಜಾಯ್ಡ್. ಅಂದರೆ ದೇ ವಾಸ್ ಅಪೀಲ್ ಆ್ಯಂಡ್ ಏನು ಹೇಳೋದು, ಎನರ್ಜಿ ಇನ್ ದ ಸಾಂಗ್, ಅದೊಂದು ದೊಡ್ಡ ಪ್ಲಸ್ಸು. ಕಿಬಿಡ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಕನ್ನಡ ನಾಡಿಗೆ ಸಂಬಂಧಪಟ್ಟಂತ ಸುಂದರವಾದಂಥ ಕಾಂಪೋಸಿಷನ್ ಹಂಸಲೇಖ ಅವರದು. ಇನ್ನಷ್ಟು ಸುಂದರವಾದ ಗೀತೆಗಳೊಂದಿಗೆ ನಿಮ್ಮ ಭೇಟಿ ಕಂಟಿನ್ಯೂ ಆಗ್ಲಿಕ್ಕಿದೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ಕೀಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ಗುಡ್ ಸಿಂಗಿಂಗ್, ಯು ಆರ್ ಅ ಗುಡ್ ಸಿಂಗರ್. ಕಷ್ಟ ಅಲ್ಲ ಕಾಂಪಿಟೇಷನ್ಗೆ ಬಂದರೆ. ಒಬ್ಬರು ಪ್ರಾಕ್ಟೀಸ್ ಮಾಡುವಂತಾರೆ, ಇನ್ನೊಬ್ರು ಎಕ್ಸಸೈಸ್ ಮಾಡುವಂತಾರೆ, ಒಬ್ಬೊಬ್ರು ಏನು ಖುಷಿ ಬಂದಾಗ ಹೇಳ್ತಾನೆ ಇರೋದು. ಆ್ಯಕ್ಚುಲಿ ಅಲ್ಲಿರೋದು ಕಿರಿಕಿರಿ, ಇಲ್ಲಿ ರಗಾಲೆ ಇದ್ದಿ ಕುಡೋರಿಯಾಗ ಪಾನ ಒಂದಿತ್ತು ನಾಡಿ. ಮಹಾಗುರುಗಳೇ, ರೋಣ ಮೇರೆ ನೋಲಾಂಡ ತೂತಿನ ನೆನಪುಂಡೆ ತೂ ಇಲ್ಲ ಕಾಪು ನಂದಾಜಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಈ ಸಿಂಗಿಂಗ್ ರಿಯಾಲಿಟಿ ಶೋನಲ್ಲಿ ನಡೀತಾ ಇದೆ ಹಂಸಲೇಖ ಹಿಟ್ಸ್. ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿನಲ್ಲೇ ಒಂದು ಹೆಸರು ಮಾಡಿದಂತಹ ಮ್ಯೂಸಿಕ್ ಕಂಪೋಸರ್, ಡೈರೆಕ್ಟರ್, ದ ಲೆಜೆಂಡ್ ಅಂತ ಹೇಳ್ಬೋದು. ಇವರ ಸೂಪರ್ ಹಿಟ್ಸ್ ಹಾಡುಗಳನ್ನು ಹಾಡ್ತಾ ಇದ್ದಾರೆ ನಮ್ಮ ಟಾಪ್ 18 ಕಂಟೆಸ್ಟೆಂಟ್ಸ್. ಮತ್ತೆ ಬರುವಂಥ ಗೀತೆ ಕೂಡ ಅಂಥದ್ದೇ.
ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಚಿತ್ರಗಳು ಬಂದು ಹೋಗಿದೆ, ಅದರಲ್ಲಿ ಕೆಲವು ಮಾತ್ರ ನಮ್ಗೆಲ್ರಿಗೂ ನೆನಪಿರುತ್ತದೆ. ಕೆಲವು ಹಾಡುಗಳು ಯಾರು ಹಾಡಿದ್ರು ಸರಿ, ನಾವು ಕೂತ್ಕೊಂಡಲ್ಲೇ ಅದನ್ನು ಹಾಡ್ತಾ ಇರ್ತೀವಿ. ಅಂತ ಒಂದು ಚಿತ್ರ ಬಂದಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಬೆಳ್ಳಿ ಕಾಲುಂಗುರ. ಇದರ ಮ್ಯೂಸಿಕ್ ಕಾಂಪೋಸಿಷನ್, ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವರು. ಈ ಚಿತ್ರದ ಸುಂದರವಾದಂಥ ಒಂದು ಗೀತೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಇದನ್ನ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಾಪ್ 18 ನಲ್ಲಿ ಒಬ್ಬರಾದಂತ ಚಿನ್ಮಯಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಚಿನ್ಮಯಿ, ಯಾ ಚೆನ್ನಾಗಿ ಹಾಡಿದ್ದೀರಾ, ತುಂಬ ಇಂಪಾಗಿ ಕೇಳ್ತಾ ಇತ್ತು. ನೀವೇ ನಿಮಗೆ ಜಡ್ಜ್ ಆಗಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ರಿ? 75 to 80. 75 to 80. 20% ಯಾವುದರಲ್ಲಿ ತಪ್ಪು ಹೋಯ್ತು? ಹಾಗೆ ಅಲ್ಲಿ ಹಾಗೆ ಅಲ್ಲಿ ಇಲ್ಲಿ ಅಲ್ಲಿ ಎಷ್ಟು ಹೋಯ್ತು, ಇಲ್ಲಿ ಎಷ್ಟು ಹೋಯ್ತು? ಟೋಟಲ್ ಆಗಿ 25 ಮಾರ್ಕ್ಸ್ ಹೋಯ್ತು ಆಚೆ ಈಚೆ. ಅಯ್ಯೋ, ಟೋಟಲ್ ಆಗಿ ಆ ಕಡೆ ಈ ಕಡೆ ಎಲ್ಲ ಹೋಗಿ 25 ಮಾರ್ಕ್ಸ್ ಹೋಯ್ತು. ಪ್ರಾಕ್ಟೀಸ್ ಮಾಡುವಾಗ ಆ 25 ನಿಮ್ಮ ಜೊತೆನೇ ಇತ್ತು. ಹಾಂ, ಇಲ್ಲಿ ಬರುವಾಗ ಮಾತ್ರ ಎಲ್ಲೋ ಹೋಯ್ತು. ಹೌದು. ಯಾಕೆ, ನರ್ವಸ್ ಆಗಿದ್ರಾ? ಇಲ್ಲ, ನರ್ವಸ್ ಆಗಲಿಲ್ಲ ಇವತ್ತು. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹಾಡಿದ್ದೀರಾ, ನರ್ವಸ್ನೆಸ್ ಇಲ್ಲ. ಮತ್ತೆ 25 ಆಚೆ ಈಚೆ ಎಲ್ಲಿ ಹೋಯ್ತದು? ಹಾಗೆ ಎಲ್ಲೋ ಕಳೆದೋಯ್ತು. ಹಾಗೆ ಎಲ್ಲ ಕಳೆದು ಹೋಯ್ತು. ಓಕೆ, ನೆಕ್ಸ್ಟ್ ಟೈಮ್ ಕಳೆದು ಹೋಗ್ಲಿಕ್ಕೆ ಚಾನ್ಸ್ ಕೊಡಬೇಡಿ. ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಕಿಟ್ಟು ಸರ್. ಎಸ್, ಚಿನ್ಮಯಿ, ಥ್ಯಾಂಕ್ಸ್ ಸರ್. ನನಗೆ ಇಷ್ಟ ಆಯ್ತಮ್ಮ ನಿಮ್ಮ ಗಾಯನ. ಥ್ಯಾಂಕ್ ಯು ಸರ್. ಗುಡ್ ಸಿಂಗಿಂಗ್, ಯು ಆರ್ ಅ ಗುಡ್ ಸಿಂಗರ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಎಲ್ಲ ಸ್ವರಗಳು ಸರಿಯಾಗಿ ಅದರದ್ರದ್ದು ಜಾಗದಲ್ಲಿದ್ದು ಶ್ರುತಿಬದ್ಧವಾಗಿದ್ದು. ಚರಣಂನಲ್ಲಿ ಕಣ ಕಣ
ಅಂತ ಒಂದು 2 ವರ್ಡ್ ಬರುತ್ತಲ್ಲ ಅಲ್ಲಿ, ಮತ್ತೆ ಹಿತವಾಗಿ ಅಂತ ಒಂದು ವರ್ಡ್ ಬರುತ್ತೆ. ಆ 2 ಸ್ಪಾಟ್ನಲ್ಲಿ ಸ್ವಲ್ಪ ಅಪಶ್ರುತಿ ಆಗಿದೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲವೂ ಚೆನ್ನಾಗಿದೆ. Very nice voice, very subtle voice. I feel very sweet voice. Everything was perfect. I enjoyed the song thoroughly. Kali enjoy body onchu strength gorle. Very loose ullare. No, gali patalaka you move around. I think you should put some strength to look like a solid singer. Yes, sir. Yeah, onchu do some exercise. Idina galige rara chance undu. Look like that. So otherwise singing is superb. ಕಷ್ಟ ಅಲ್ಲ ಕಾಂಪಿಟೇಷನ್ಗೆ ಬಂದರೆ ಒಬ್ಬರು ಪ್ರಾಕ್ಟೀಸ್ ಮಾಡುವಂತಾರೆ, ಇನ್ನೊಬ್ರು ಎಕ್ಸಸೈಸ್ ಮಾಡುವಂತಾರೆ, ಒಬ್ಬೊಬ್ರು ಏನು ಖುಷಿ ಬಂದಾಗ ಹೇಳ್ತಾನೆ ಇರೋದು. ಆ್ಯಕ್ಚುಲಿ ಅಲ್ಲಿರೋದು ಕಿರಿಕಿರಿ, ಇಲ್ಲಿ ರಗಾಲೇ ಇದ್ದಿ ಕುಡೋರಿಗ ಪಾನೊಂದಿತ್ತನ್ನ ಅಂಡಿ. ಓಕೆ, ಗುಡ್ ಸಿಂಗಿಂಗ್. ಆ್ಯಕ್ಚುಲಿ ಚಿನ್ಮಯಿನ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ರೌಂಡಲ್ಲಿ ನೋಡಿದರೆ ಆಲ್ ದ ಜಡ್ಜಸ್ ರಿಟರ್ನ್ ಅವ್ರು ಆಫ್. ಓಕೆ, 2 ರೌಂಡ್ ಬರ್ತಾಳೆ ಅಷ್ಟೇ ಅಂತ. ಲಾಸ್ಟ್ ರೌಂಡಿಂದ ಸ್ವಲ್ಪ ಚೇತಾವಣಿ ಕೊಡ್ಲಿಕ್ಕೆ ಶುರು ಹೌದು ಮಾಡಿದ್ರು. ಸ್ಟಾರ್ಟ್ ಆಯಿತು, ಪಟಾಕಿ ಹೊಡೀತು ಅಂತ. ಈ ಸಲ ಕಂಟಿನ್ಯೂ ಮಾಡಿದ್ದು. ಇಟ್ಸ್ ವೆರಿ, ಯಾಕೆ ಈ ಸಾಂಗ್ ಸೆಲೆಕ್ಟ್ ಮಾಡಿದ್ದು? ನನಗೆ ತುಂಬ ಇಷ್ಟ, ಪರ್ಸ್ನಲಿ ನಂಗೆ ತುಂಬ ಇಷ್ಟ ಈ ಸಾಂಗ್. ಬಟ್ ಇದಕ್ಕೆ ಜಸ್ಟಿಸ್ ಕೊಡ್ತೀಯ ಅಂತ ಧೈರ್ಯ ಇದೆಯಾ ನಿನಗೆ ಸಾಂಗಿಗೆ? ಕೊಡ್ಬೋದಂತ ಅನ್ನಿಸ್ತಿತ್ತು, ಈಗ ಅನ್ನಿಸ್ಲಿಲ್ಲ. ಜಸ್ಟಿಸ್ ಕೊಟ್ಟಿದ್ದೇನೆ ಅನ್ನಿಸ್ತಿಲ್ಲ. ಇಟ್ಸ್ ಅ ವೆರಿ ಟಫ್ ಸಾಂಗ್. ಇದಕ್ಕೆ ಬೇಕಾದ್ರೆ ನಾನು ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನಿನಗೆ ಇನ್ನೊಂದು 5-6 ವರ್ಷ ಬೇಕು ಇದನ್ನು ಹಾಡಬೇಕು ಪಕ್ಕ ಅಂತ ಹಾಡಬೇಕಂದ್ರೆ. ಇಟ್ಸ್ ವೆರಿ ಟಫ್. ಇಟ್ಸ್ ಅ ವೆರಿ ಟಫ್ ಸಾಂಗ್. ಆಲ್ ದೋಸ್ ಟು ಹಿಟ್ ದ ರೈಟ್ ನೋಟ್ಸ್ ಇದೆಯಲ್ಲ, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಯಾಕಂದರೆ ಚಿತ್ರ ಅವರು ನನ್ನ ಲೆಕ್ಕದಲ್ಲಿ ಶೀ ಈಸ್ ಹ್ಯೂಮನ್ ಮೆಷಿನ್. ಅಷ್ಟು ಅವ್ರ ಥರ ಪರ್ಫೆಕ್ಟಾಗಿ ಹಾಡೋದು ತುಂಬ ಕಷ್ಟ. ಯಾಕಂದರೆ ಈಗ ನಾವು ಹಾಡಿಸ್ಬೇಕಾದ್ರೆ ಅವ್ರ ಹತ್ರ ಸ್ಲೈಟೆಸ್ಟ್ ಮಿಸ್ಟೇಕ್, ನಾವು ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದರೆ ಕೇಳಿಗಿಲ್ಲ, ಇಲ್ಲ ನಾನು ಮತ್ತೊಮ್ಮೆ ಹಾಡ್ತೀನಿ ಅಂತ. ಶಿ ಈಸ್ ಮೋರ್ ಲೈಕ್ ಎ ಬೇಬಿ ಆ್ಯಕ್ಚುಲಿ. ಒಮ್ಮೆ ಅಷ್ಟು ದೊಡ್ಡ ಸಿಂಗರ್ ಅಲ್ಲ ನಾವು. ಆ್ಯಕ್ಚುಲಿ ನಾವು ಈಗ SP ಆಗಲಿ ಚಿತ್ರ ಆಗಲಿ ಆ ಲೆವೆಲ್ ಸಿಂಗರ್ಸು ಒನ್ಸ್ ಎ ಕಮ್ ಇನ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮೈಕ್, ಅವ್ರು ಅಪ್ಪಿತಪ್ಪಿ ಅವ್ರು ದೊಡ್ಡ ಸಿಂಗರ್ಸ್ ಅಂತ ಅನ್ಸೋದೇ ಇಲ್ಲ. ಸ್ವಲ್ಪ ಅಂದರೆ ಐ ಜಸ್ಟ್ ಟ್ರೈ ದಟ್ ಲೈನ್ ಒನ್ಸ್ ಮೋರ್ ಅಂತಾರೆ. ಈ ಸಾಂಗ್ ಅಷ್ಟೇ ಇಟ್ಸ್ ವೆರಿ ಟಫ್. ದೋಸ್ ಥಿಂಗ್ಸ್ ಆರ್ ವೆರಿ ಟಫ್. ಯು ಟ್ರೈಡ್ ಯುವರ್ ಬೆಸ್ಟ್. ಯಾಕೆಂದರೆ ಈಗ ಒಂದೇ ಉಸಿರಲ್ಲಿ ಅಂತದ ಪ್ರೀವಿಯಸ್ ಎಪಿಸೋಡಲ್ಲಿ ಹಾಡಿದ್ರು. ನಾಟ್ ದಟ್ ಓಕೆ ಹಿ ಸಂಗ್ ಇಟ್ ಪರ್ಫೆಕ್ಟ್ಲಿ, ಬಟ್ ಆ ರೇಂಜಿಗೆ ಹೀಸ್ ಡನ್ ಗುಡ್. ಈ ರೇಂಜಿಗೆ ಯು ಹ್ಯಾವ್ ಡನ್ ಗುಡ್. ಅಫ್ಕೋರ್ಸ್ ಪಿಚ್ಚಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇವತ್ತು. ಲಾಸ್ಟ್ ಎಪಿಸೋಡಲ್ಲಿ ಪಿಚ್ಚಿಂಗ್ ವಾಸ್ ಪರ್ಫೆಕ್ಟ್. ಇದರಲ್ಲಿ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಆಯಿತು. ಈಗ ವಾಟ್ ಎವರ್ ಹಿತವಾಗಿ ಅಂತ ಹೇಳಿದ್ರು, ಅದಕ್ಕಿಂತ ಪ್ರೀವಿಯಸ್ ಸ್ವರಗಳು ಏನೋ ಇದಿತ್ತಾ ಒಂದು ಲೈನು, ಸ್ವರದ ಏರಿಳಿತ, ಅದು ಆ ಲೈನು ಪಿಚ್ಚಿಂಗ್ ಔಟ್ ಆಗಿತ್ತು. ಲಾಟ್ ಆಫ್ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಪಿಚ್ಚಿಂಗ್ ಪ್ರಾಬ್ಲಮ್ ಬರಬಾರ್ದು. ಸೊ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಆ್ಯಂಡ್ ಇಟ್ಸ್ ಅ ಗುಡ್ ಅಟೆಂಪ್ಟ್ ಸಿಂಗಿಂಗ್ ದಟ್ ಸಾಂಗ್. ಯಾಕಂದ್ರೆ ಇಟ್ಸ್ ವೆರಿ ಟಫ್. ಯು ಡನ್ ಎ ಪ್ರಿಟಿ ಡೀಸೆಂಟ್ ಜಾಬ್. ಓಕೆ, ಯು ಹ್ಯಾವ್ ಟು ಇಂಪ್ರೂವ್ ಲಾಟ್. ಇನ್ನು ನಾನು ಹೊಗಳಲ್ಲ ಯಾರನ್ನು. ನನಗೆ ಕಾಂಪಿಟೇಷನ್ ಮುಗಿಯುವಾಗ ಯು ಆಲ್ ಶುಡ್ ಬಿ ಲೈಕ್ ಓಕೆ ಇನ್ ಪಾರ್ ವಿತ್ ಆಲ್ ದ ಸ್ಟೇಟ್ ಆರ್ ನ್ಯಾಷನಲ್ ಲೆವೆಲ್ ಸಿಂಗರ್ಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಚಿನ್ಮಯಿ, ಅದೊಂದು 25% ಆ ಕಡೆ ಈ ಕಡೆ ಹೋಗಿತ್ತಲ್ಲ, ಅದನ್ನು ಬಟೋರ್ಬೇಕಾದ್ರೆ 5-6 ವರ್ಷ ಬೇಕಂತೆ. ಸೊ ಎನಿವೇಸ್, ಅದರಲ್ಲಿ 20% ಆದರೂ ತಗೊಂಡ್ರೆ ಒಂದು 5% ಮತ್ತೆ ಶೋ ಆದಮೇಲೆ ಕ್ಯಾಚಪ್ ಮಾಡ್ಬೋದು. ಆಯಿತು, ಹುಡುಕ್ತಾ ಇರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್. ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ ಕೇನ್ ಪ್ರಾಪರ್ಟೀಸ್. ದಿ ಶೋ ಇಸ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಅಂಡ್ ಮಲೈಕಾ ದ ಸಾರಿ ಶಾಪ್. ಕೋ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾ ಹಾಗೂ ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿದ್ದಾರೆ ವಿಜಯನಾಥ್ ಇಂಟೀರಿಯರ್ಸ್, ಮಧುಬನ್ ಗ್ರಾಫಿಕ್ಸ್, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದರ ಜೊತೆಗೆ ಎಗ್ ಸಂಡೇ ಅಂಡ್ ಜಸ್ಟ್ ಚೂಸ್. ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್. ಅಂಡ್ ನೌ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಬ್ರೇಕ್. ಮಹಾಗುರುಗಳೇ, ಗುರುವಣ್ಣ, ಮೇರೆ ನೋಲಾಂಡ ತೂತಿನ ನೆನಪುಂಡೆ ತೂ ಇಲ್ಲ ಕಾಪು ನಂದ
Welcome back after that chikka putta break to Karavali, Karnataka's biggest singing reality show. Kane Properties presents Namma super singer Bale Padapanle. ಹಂಸಲೇಖ ಅವರ ಉತ್ತಮವಾದಂಥ ಕಾಂಪೋಸಿಷನ್ಸ್ ಜೊತೆ ನಮ್ಮ ಈ ವಾರದ ಸಂಚಿಕೆಯಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಕಂಟೆಸ್ಟೆಂಟ್ಸ್. ಆದರೆ ಈ ದಿನ ನೆಕ್ಸ್ಟ್ ಹಾಡುವಂಥ ಈ ಕಂಟೆಸ್ಟೆಂಟ್ ಲಾರಿನಲ್ಲೇ ಕಾಂಪೋಸಿಷನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಲಾರಿನಲ್ಲಿ ಹಂಸಲೇಖನ ಕರ್ಕೊಂಡು ಬರ್ತಾ ಇರೋರು ಯಾರು ಅಂತ ನೋಡಿದ್ರೆ ನಮ್ಮ ಪುತ್ತೂರಿನ ಲಾರಿ ನಮ್ಮ ಪುತ್ತೂರಿನ ಲಾರಿ ಪುತ್ತೂರಿಂದ ಲಹರಿ ಬರ್ತಾ ಇದ್ದಾರೆ. ಪ್ಲೀಸ್ ಅಪ್ಲಾಡ್. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿತ್ತ ಕಾಯ ನೀನಿತ್ತ ಕಾಯ ನಿನ ಕೈಲಿ ಮಾಯ ಆಗುವುದು ಹೋಗುವುದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಆಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನನ್ನಲಾರೆ ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ರುಣಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಲಹರಿ ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಲಹರಿ. ಥ್ಯಾಂಕ್ ಯು. ನಮ್ಮ ರೆಕಾರ್ಡ್ಸ್ ಪ್ರಕಾರ ನೀವು ಆಕ್ಚುಲಿ ಯಾವುದೋ ಬೇರೆ ಹಾಡನ್ನ ಹಾಡಬೇಕಿತ್ತು ಅಲ್ವಾ? ಅದು ನಾವು ಆಲ್ರೆಡಿ ಬೇರೆಯವರಿಗೆ ಬ್ಲಾಕ್ ಮಾಡಿ ಆಗಿದೆ ಹೇಳುವಾಗ ಇನ್ನೊಂದು ಹಾಡನ್ನ ನೀವು ಹಾಡಿದ್ದೀರಾ. ಇದು ಶಿವನ ಮೇಲೆ ಆಗಿದೆ. ಈ ವೇದಿಕೆ ಮೇಲೆ ಬಂದ ಮೇಲೆ ಹೆಚ್ಚಿನ ಹಾಡುಗಳನ್ನು ನೀವು ಶಿವ
ದೇವರ ಮೇಲೆ ಹಾಡ್ತಾ ಇದ್ದೀರಾ. ಇದು ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಈ ವೇದಿಕೆಯ ಮಹಿಮೆ ಆಗಿರ್ಬೋದು, ಆ ಶಿವನ ಆಶೀರ್ವಾದ ಆಗಿರ್ಬೋದು, ಅಥವಾ ಮ್ಯೂರ್ ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು ಅಲ್ಲ. ನಿಮಗೆ ಬೇಕು ಅಂತ ಹಾಡ್ತಾ ಇದ್ದೀರಾ ಏನು, ಏನಾದರೂ ಸ್ಪೆಷಲ್? ಇಲ್ಲ, ಏನಾದರೂ ಆಸ್ ಯು ಟೋಲ್ಡ್ ನಂದು ಫಸ್ಟ್ ಸೆಲೆಕ್ಷನ್ ಬೇರೆ ಇತ್ತು. ಮತ್ತು ಅದಕ್ಕೆ ಕಾಲ್ ಮಾಡಿ ಕೇಳುವಾಗ ಐ ಹ್ಯಾಡ್ ದಿಸ್ ಸಾಂಗ್ ಆಸ್ ಮೈ ಸೆಕೆಂಡ್ ಚಾಯ್ಸ್. ಅದಕ್ಕೆ ಕಾಲ್ ಮಾಡಿ ಕೇಳುವಾಗ ಅದು ಬೇರೆಯವ್ರು ಆಫ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ರೈಟ್. ಹಾಗಾಗಿ ಬಾಟಮ್ ಲೈನಲ್ಲಿ ನಿಮಗೆ ಮತ್ತೆ ಶಿವದೇವರ ಒಂದು ಅನುಗ್ರಹದ ಜೊತೆಗೆ ಈ ಹಾಡು ಸೆಲೆಕ್ಟ್ ಮಾಡ್ಲಿಕ್ಕೆ ಸಿಕ್ತು. ಓಕೆ ಜಡ್ಜಸ್, ರಾಜ್ ಸರ್ ಪ್ಲೀಸ್. ಲಹರಿ ತುಂಬ ಚೆನ್ನಾಗಿತ್ತು. ವಾಯ್ಸ್ ಡಿಟೇಲ್ ಆಗಿ ಲಿರಿಕ್ಸ್ ಡಿಕ್ಷನ್ ಎಲ್ಲ ಚೆನ್ನಾಗಿ ಕೇಳ್ತಾ ಇತ್ತು. ಥ್ಯಾಂಕ್ ಯು ಸರ್. ಬಟ್ ಇದು ಟ್ರ್ಯಾಕ್ ಎಲ್ಲಿಂದ ಸಿಕ್ತಿದ್ದು? ಟ್ರ್ಯಾಕ್ ಕಲೆಕ್ಟ್ ಮಾಡಿದ ಏನಿದು? ಆನ್ಲೈನ್ ತರಿಸಿದ್ದು ಸರ್. ಸರಿ ಇಲ್ಲ ಇದು. ಯಾಕಂದರೆ ನಡು ಥ್ರೂಔಟ್ ಸಾಂಗ್ ಅದರಲ್ಲೊಂದು ಕಂಸಾಳೆ ಥರ ಟಮ್ ಟಮ್, ಅದು ಪಿಚ್ಚಲ್ಲಿಲ್ಲ. ಅದು ಒಂದೊಂದು ಸಲ ಆಫಲ್ಲಿ ಬೀಳ್ತಾ ಇದೆ, ಒಂದ್ಸಲ ಚಮ್ 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 ಅಂತ ಇದೆ. ಬಟ್ ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹಾಡಿದ್ದೀರಾ. ಇಟ್ ವಾಸ್ ವೆರಿ ಗುಡ್, ಅಪ್ರಿಸಿಯೇಟಬಲ್. ಇದಕ್ಕೆ ಹಾಕ್ಸ್ಬೋದಾಗಿತ್ತು ಬ್ಯಾಕಿಂಗ್ ಪ್ಯಾಡ್ಸ್, ಇಲ್ಲಾಂದ್ರೆ ಅಟ್ಲೀಸ್ಟ್ ತಂಪುರ ಶ್ರುತಿ ಆದರೂ ಹಾಕ್ಸ್ಬೋದಾಗಿತ್ತು, ಸಪೋರ್ಟ್ ಆಗ್ತಾಯಿತ್ತು. ಬಟ್ ಯು ಮ್ಯಾನೇಜ್ಡ್ ವಿದೌಟ್ ಏನು ಇಲ್ದದೆ ನೀಟಾಗಿ ಆ ಬೀಜಮ್ ಬರಬೇಕಾದ್ರೆ ಪಿಚ್ ಸ್ವರ ಸಿಗತ್ತೆ, ಅಂದರೆ ಸ್ಕೇಲ್. ಬೇರೆ ಕಡೆ ಏನಿಲ್ಲ, ಡ್ರೈ. ಬಟ್ ಎಲ್ಲಿಯೂ ನೀವು ಪಿಚ್ ಬಿಡ್ತಾ ಇರಲಿಲ್ಲ, ನೀಟಾಗಿ ಹಾಡಿದ್ದೀರಿ, ಡೀಟೇಲ್ ಆಗಿತ್ತು, ಚೆನ್ನಾಗಿತ್ತು. Today also you're looking very nice. I'm very happy. Must Kushan, and you're putting more efforts on the dressings and also you must do that all the time. A lot of singers I've seen, must jana kul change aate ho. They're putting efforts on looking good, which is equally important. The song I have no doubts. In a padya bari do, your voice is very good. I think I just like your singing. You know, it's superb. Laurie. Okay, Larry, good singing. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಅಟ್ರಾಕ್ಟೆಡ್ ಎಡ್ಡೆ ಸಿಂಗರ್ಸ್ ಶ್ರುತಿ ಹೊರಕೊಂಡ 20 ನಿಮಿಷ ಐಟೇ ಉಪಯೋಗ ಟೆನ್ಷನ್ ಇಸ್ ಆ್ಯಕ್ಚುಲಿ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಬಟ್ ಶ್ರುತಿ ಹೊರ ಇತ್ತನ ಮಂಡ್ಯಡ ಅಂಚನೆ ಪೋಡು ಮಿಸ್ ಆರಬಲ್ಲಿ. ಇದು ಯು ಸಂಗ್ ಇಟ್ ರಿಯಲಿ ಗುಡ್. ಎಡ್ ಆತನ್ ಸಿಂಗಿಂಗ್. ಶರಣ ಬನ್. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ಅವು ಪ್ರತಿ ಸರ್ತಿ ಬಾಳಲ್ಲಿ ಒಂದು ಪ್ರತಿ ಸರ್ತಿ ಬಂದಾಗ ನೀನು ನಾವು ಶಾರ್ಪ್ ಐತೆ ನಾವು ನೋಡಿ ರೀಚ್ ಆವಂದಿಜ್ಜ ಲೋ ಆ ಪೋರ್ಷನ್ ರೆಡ್ ಸರ್ತಿಲ್ಲ ಚರಣ ಬಂದಾಗ ಬೋಂಡು ಅವು ಬಿಡ್ನ ಬೇತೆ ಎವ್ರಿಥಿಂಗ್ ವಾಸ್ ಫೈನ್. ನನಗೆ ರೇಂಜ್ ಇರ್ದು ಕಮ್ಮಿ. ಆ್ಯಕ್ಚುಲಿ ಒಂದು ನೋಟ್ ಹೈ ಬಂತೋಡು, ಅಟ್ಲೀಸ್ಟ್ ಒಂದು ಅರ್ಧ ನೋಟ್ ಹೈ ಬಂತೋಡು. ಕುಡೊಂದು ಇಂಪ್ರೂವೈಸೇಷನ್ ಪಣಗೆ ಯು ಶುಡ್ ನೋ ಹೌ ಟು ಕಂಟ್ರೋಲ್ ಎ ವಾಯ್ಸ್ ನಾವು. ಇದು ಪಿಚ್ಚಿಂಗ್ ಬೊಕ್ಕ ನಿನ್ನ ಕ್ರೆಸೆಂಡೋ ವೈಬ್ರೇಟೋಸ್ ಪೂರ ಎವ್ರಿಥಿಂಗ್ ವಾಸ್ ಎಡ್ಡೆ ಇತ್ತನ ಪಣ ಕೇಂದ್ರ ಎಡ್ಡೆ ಅಂತನು. ಮೇಕಿಂಗ್ ಎ ವಾಯ್ಸ್ ಸ್ಟಿಲ್ ಯು ಹ್ಯಾವ್ ಕಂಟ್ರೋಲ್ ಓದೈತೆ, ಓಪನ್ ಬಿಡೋದಿಲ್ಲ. ದಟ್ಸ್ ಗುಡ್ ಆ್ಯಕ್ಚುಲಿ. ಕೆಲವು ಸಾಂಗ್ಸ್ಗೆ ಪತ್ತದ ಬಿಡೋಡು ಆ್ಯಕ್ಚುಲಿ ಅವೆನ್ ಯು ಶುಡ್ ನೋ ಹೌ ಟು ಕಂಟ್ರೋಲ್ ದ ವಾಯ್ಸ್. ಏತ್ ಕೆ ಜಿ ಬೋರ್ಡು, ಏತ್ ಕೆ ಜಿ ಕಮ್ಮಿ ಬೋರ್ಡು, ಒಂದು ಕೊರ್ಪಿನ ಸ್ಟೈಲ್ ಬೋರ್ಡು. ದಟ್ಸ್ ಯು ಹ್ಯಾವ್ ಟು ಜಸ್ಟ್ ಲಿಟಲ್ ವರ್ಕ್ ಆನ್ ದ್ಯಾಟ್. ಅವು ಬುಡ್ನ ಗುಡ್. ಥ್ಯಾಂಕ್ ಯು ಸೋ ಮಚ್ ಮಹಾಗುರು. ಲಹರಿ, ಫೀಲಿಂಗ್ ಗುಡ್? ಓಕೆ, ಬಿಫೋರ್ ಯು ಲೀವ್, ನಿಮ್ಮ ತಂದೆಯವರು ಬಂದಿದ್ದಾರೆ, ಅವ್ರನ್ನ ಸ್ವಲ್ಪ ವೇದಿಕೆ ಮೇಲೆ ಕರಿಬೋದಾ ಸರ್ ಪ್ಲೀಸ್? ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಮೇಡಮ್. ವಸಂತ್ ಬೋಳೂರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇವೆ. ಒಂದು ನಿಮಿಷ ಮಹಾಗುರುಗಳೇ. ರೋಣ, ಮೇರೆ ನೋಲಾಂಡ ತೂತಿನ ನೆನಪುಂಡೆ तू इलाका अपन अंदाज तू इलाका अपन ओके सर इर ओ कॉलेज इट कल्तीनी गवर्नमेंट कॉलेज यान लवे कॉलेज कल्तीनी अवे कॉलेज सर ओ वर्ष 1984 लास्ट डिग्री आ टाइम इडोलांडला 80s ಇರ್ತಾರೆ. ಯಾ 84 ಏನ ಎಂಟ್ರ್ ಏನದೆ ಕಾಲೇಜ್. ಕರೆಕ್ಟ್. ಈರು ಪೈಯಡ್ ಮೆನಿ ಕೊಕ್ಕೋ ಗೊಬ್ಬುನ ಪುರದಾದನ ನೆನಪುಂಡೆ ಗುರುವಣ್ಣ ಕಾಲೇಜ್ ಆಯ್ ಬೊಕ್ಕ ಜೋಕುಲು ಇನಿಷಿಯಲಿ ಅನ ಪೊಕ್ಕಿ ಪೆಟ್ಟಿಗೆ ಒಂಚೂರು ದಿನ ಹೋಗುದೆ ಕ್ರೇಜ್ ಇತ್ತನತೆ ಎಂಗ ಜೆಪಿ ಬಂದು ಯಾ ತುಂಬಾ ಜೆಪಿ ಬಣ್ಣ ಎನ್ನ ಗುರು ಒಂಜಿ ವರ್ಷದ್ದು ಆರು ಸೀನಿಯರ್ ಎನ್ನರ್ದು
ಐದು ಬಕ್ಕ ಯಾನ್ ಖೋಖೋ ಟೀಮ್ ದ ಕ್ಯಾಪ್ಟನ್ ಆಯ್ತು. ಕ್ಯಾಪ್ಟನ್ ಆದಿಪ್ಪನಾಗ ಯೂನಿವರ್ಸಿಟಿ ಕ್ಯಾಪ್ಟನ್ ಆದಿತ್ತೆ 1984 ಅಪ್ಪಗ ಈರ್ ಕಾಲೇಜ್ ಗೊಬ್ಬಂದೆ ಎಂಕ ಕೊಕ್ಕೋ ಕಲ್ಪಾಲೆ ಅಂತ ಪೋಯಿನ ನೆನಪುಂಡೆ ಮೇರೆ ದಿಸ್ ಇಸ್ ಅ ಪರ್ಸನ್ ನಮ್ಮ ದಯಾನಂದ ಪಿ ಟಿ ಆದಿತ್ಯರು ದಯಾನಂದ್ ಸರ್ ಆನಂದ್ ಅಂದ್ ಪೀಡಿ ಅರ್ಧಿಕ್ವೇರದೆ ಗುರುವಣ್ಣ ಅಪ್ಪಗ ಕೊಕ್ಕೋ ಕಲ್ಪರೆ ಬರೋಂದಿತ್ತೆ ಬರಂತೇರ್ 10 ವರ್ಷ ದುಂಬು ಚಡ್ಡಿ ಬಾಡಂದು ಕೊಕ್ಕೋ ಗೊಪ್ಪಗ ನೆಂಚೈತೇರ್ ಗುರುವಣ್ಣ ಗುರುವಣ್ಣ ಇತ್ತೆ ಮಲ್ಲ ಇತ್ತದಲ್ಲ ಮಲ್ಲ ಇಜ್ಜಿ ಎಲ್ಲಿ ಹೊಡೆಯಪ್ಪನು ಅಪ್ಪಗ ಇದಿತ್ತೆ ಎಂಕ್ಲ ಜೂನಿಯರ್ ಆದಿ ತಿಂಕ್ಲೆಕ ಅಪ್ಪ ಆತುಂಜಿ ಪರಿಚಯ ಇಜ್ಜಿ ಗೊಬ್ಬರ ಬಣ್ಣಗೊಂತಂದು ಪರಿಚಯ ಆತಿ ರಂಜಿ ಗುರು ನೋ ಪ್ರಾಬ್ಲಮ್ ಕೊಕ್ಕೋ ಕಲ್ಪರೆ ಬತ್ತೆ ಎಸ್ ಎತ್ತಿನ ಬೈದರ್ ಕಂಟಿನ್ಯೂ ಸದಾ ಪ್ರಾಕ್ಟೀಸ್ ಮಾಡಿ ಇಜ್ಜಿ ಕಂಟಿನ್ಯೂ ಬೈಜರು ಒಂಜಿ 3 ದಿನ ಬೈದರ್ ಪಣ್ಣಗೆ 3 ದಿನ ಪಣ್ಣಗೆ ಓ ದೇವಾ ಆತ ಇಂಟ್ರೆಸ್ಟೆಡ್ ಇರು 3 ದಿನ ಇಜ್ಜಿ ಆಕ್ಚುಲಿ ಯಾನ್ ಎಲ್ಲಿ ಒಪ್ಪನಾಗ ಯಾನ್ ಮ್ಯೂಸಿಕ್ ಇತ್ತಜಿ ಮ್ಯೂಸಿಕ್ ಯಾನ್ ಆಕ್ಚುಲಿ ಐ ವಾಸ್ ಇನ್ ಸ್ಪೋರ್ಟ್ಸ್ ಇತ್ತೆ ಎಲೋಶಿಯಸ್ ಒಪ್ಪನಾಗ ಕಬಡ್ಡಿ ಕ್ಯಾಪ್ಟನ್ ಆದಿತ್ತೆ ಯಾನ್ ಫುಟ್ಬಾಲ್ ಟೀಮ್ ಇಡುತ್ತೆ ಹಾಕಿ ಟೀಮ್ ಇಡುತ್ತೆ ಕಾಲೇಜಿಗೆ ಹೋಗ್ಬೇಕ ಉನೇನ್ ಬುಡಿಯೆ ಯಾನ್ ಪೇಂಟಿಂಗ್ ಶುರು ಮಾಡಿದೆ ಇನಿಷಿಯಲಿ ಪಿ ಯು ಸಿ ಆಗಿಡ್ದ ಬೊಕ್ಕ ಕುಡ್ಲಾಗ ಬಂದಾಗ ಫಸ್ಟ್ ಕೊಕ್ಕೋಲ ಬಾಸ್ಕೆಟ್ ಬಾಲ್ ಶುರು ಮಾಡಿದೆ ಅವಾಗ ಬಾಲೆ ಅಂದಿರ್ತಾರೆ ಇಟ್ಸ್ ಆಲ್ ಫ್ರೆಂಡ್ಸ್ ಟೀಮ್ ಅದೇ ಸೊ ಇವನ್ ವಿ ಟು ಜಾಯಿನ್ ಫಸ್ಟ್ ಇಯರ್ ಒಂದು 6 months ಮ್ಯೂಸಿಕ್ ದ ಮೊದಲು ಶುರು ಆಂಡ್ ಬೊಕ್ಕ ಅವೇನ್ ಬುಡಿಯ ನೆನಪತ್ತೆ ಒಂದು ಲಾಗಿ ಒಂದಿತ್ತೆ ಓಕೆ ಸಕಲ ಕಲಾ ವಲ್ಲಭ ಗುರುವಣ್ಣ ಇರು ಕೊಕ್ಕೋಡ್ ಮೆನಿ ಟ್ರೈನಿಂಗ್ ದತ್ತೊಂದು ಸೀರಿಯಸ್ ಆದ ಪ್ರಾಕ್ಟೀಸ್ ಮಲ್ದುಂಡ ಇನಿ ಯು ವುಡ್ ಬಿ ಆನ್ ಅ ನ್ಯಾಷನಲ್ ಲೆವೆಲ್ ಮೇ ಬಿ ಅ ನ್ಯಾಷನಲ್ ಖೋಖೋ ಪ್ಲೇಯರ್ ಆರ್ ಅಥ್ಲೀಟ್ ಆರ್ ಎನಿಥಿಂಗ್ ಆನ್ ದ ಇಜ್ಜಿ ಪಲ್ಟಿ ಆನ್ ಅ ಸ್ಪೋರ್ಟ್ಸ್ ಫೀಲ್ಡ್ ಅಂಡ್ ಇನಿ ಇರು ಮ್ಯೂಸಿಕ್ ಪೋಯಿನ ಹಿಡ್ದ ಹತ್ರ ಯು ಆರ್ ಅ ಇಂಟರ್ನ್ಯಾಷನಲ್ ಸ್ಟಾರ್ ಅಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಗುರುವಣ್ಣ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇಟ್ಸ್ ಅ ರಿಯಲ್ ಬ್ರಿಲಿಯಂಟ್ ಜಂಪ್ ಓವರ್ ಇದು ಪೂರ ಮಾಡ್ತದ ಲಾಸ್ಟ್ ಗೆ ಮ್ಯೂಸಿಕ್ ಅನ್ನು ಪತ್ತೊಂಡಾರ ಏನ ಆಕ್ಚುಲಿ ಥ್ಯಾಂಕ್ಸ್ ಫಾರ್ ಏನ ಕಾಲೇಜಿಗೆ ಈಗಲ ಕಾಲೇಜ್ ಒಂಜಿ ಫೈನ್ ಆರ್ಟ್ಸ್ ರೂಮ್ ಅಂದಿತ್ತಂದೆ ಫೈನ್ ಆರ್ಟ್ಸ್ ರೂಮ್ ಇಡು ಅಲ್ಪ ವಿ ಹ್ಯಾಡ್ ಹಾರ್ಮೋನಿಯಂ ಒಂಜಿ ಇಲ್ಲಿ ಡ್ರಮ್ ಕಿಟ್ ಕಾಂಗೋ ಒಂದು ಪೂರ ಇತ್ತಂದೆ ಯಾನ್ ಕಾಲೇಜಿಗೆ ಹೋಗ್ತೀನಿ ಕ್ಲಾಸಿಗೆ ಹೋಗ್ತಿದ್ದೆ ಯಾನ್ ಇತ್ತನ ಪೋಂತೀನಿ ಫೈನ್ ಆರ್ಟ್ಸ್ ರೂಮಿಗೆ ಒಂಜಿ ಮೂಜಿ ತಿಂಗಳು ಅವೇನ್ ಕಲ್ತದ ಐದು ಬೊಕ್ಕ ನಾನು ಹೋಟೆಲ್ಗೆ ಹೋಯ್ ಹೋಟೆಲ್ ಇಂಗ್ಲ ಡ್ರಮ್ ಗಿಟಾರ್ಸ್ ಪೂರ ಇತ್ತಂಡೆ ಲೈವ್ ಬ್ಯಾಂಡ್ ಇತ್ತನ ಹೋಟೆಲ್ಡ್ ಅಕಲ್ ಕಾಂಡಮ್ಮ ಅವೇನು ಮುಚ್ಚಿದೀಪಿನಿ ಯಾನ್ ಕಾಂಡ ಪೋದ ಪ್ರಾಕ್ಟೀಸ್ ಮಾಡ್ತಾ ಫಿರ್ ಅಂಚೆನ ಮುಚ್ಚಿದೀಪಿನಿ ಅಕಲ್ ಬಿರ ಬನ್ನಾಗ ಮುಟ್ಟಂದಿಲ್ಲಕ ಸೊ ಯಾನ್ ಕಲ್ತಿನ ಅಂಚೆ ಆ್ಯಕ್ಚುಲಿ ಸೊ ಆ ಟೈಮ್ ಕಾಲೇಜ್ ಮೀನ್ ಇನ್ಸ್ಟ್ರೂಮೆಂಟ್ಸ್ ಇತ್ತು ಜಿಡ ಐ ಡೋಂಟ್ ನೋ ಯಾನ್ ಮ್ಯೂಷಿಯನ್ ಆತ ಯಾವ್ದು ಜೀನು ವಾವ್ Comedy of Errors has resulted in a magical transition. Guruanna is now thanks for remembering. Sorry. Thank you so much. Thank you sir. Thank you. And ir pantajar Guruanna chaddi badond kokko encha gobonittere. Bokka banle. Thank you so much. Thank you Larry, very nice. Thank you. ನಮಗೂ ಕೂಡ ನಿಮಗೂ ಕೂಡ ಜಡ್ಜಸ್ಗೂ ಕೂಡ ಆ ಟೆನ್ಷನನ್ನು ಸೈಡ್ಗೆ ಇಟ್ಕೊಂಡು ಈ ದಿನದ ಈ ಸಂಚಿಕೆಯ 4 ಸಿಂಗರ್ಸನ್ನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಚಿನ್ಮಯಿ, ಪ್ರಜ್ನಾ, ಲಹರಿ, ನಿಶಾನ್ 4 ಜನ ನಿಮ್ಮ ಬೆಸ್ಟನ್ನು ನೀಡಿದ್ದೀರಾ. ದ ರೆಸ್ಟ್ ಡಿಪೆಂಡ್ಸ್ ಆನ್ ಆರ್ ಜಡ್ಜಸ್, ಆನ್ ಯುವರ್ ಲಕ್ ಆ್ಯಂಡ್ ಮಿಯರ್ ಚಾನ್ಸ್ ಅಂತ ಹೇಳ್ಬೋದು. So keeping your fingers crossed, it's over to Guruanna. Chinmayi, Prajna, Lahari, Nishan. Even this competition, this round, I think ಎಲ್ಲರೂ ತುಂಬ ಹತ್ತಿರದಲ್ಲಿದ್ದಾರೆ. So there's no much of difference. So ಈ ಸಲ judges decided, I think, singer of the day, again, ಎಲ್ಲ ಹತ್ತಿರ ಇದ್ದಾರೆ ಅಂತ ಈ ಸಲ ನಾವು ಸಿಂಗರ್ ಆಫ್ ದ ಡೇ ಇರೋದಿಲ್ಲ. ಬಿಕಾಸ್ ಎವ್ರಿಬಡಿ ಇಸ್ ಕ್ಲೋಸ್, ನೋಬಡಿ ಈಸ್ ಎಕ್ಸೆಪ್ಷನ್ಲಿ ಗುಡ್ ಆರ್ ನೋಬಡಿ ಈಸ್ ಎಕ್ಸೆಪ್ಷನ್ಲಿ ಬ್ಯಾಡ್. ಪ್ರಾಬ್ಲಮ್ ಅವರಿಗೆಲ್ಲ ನನಗೂ ಆಗ್ತಾ ಇದೆ, ಮಾರ್ಕ್ಸ್ ಕೌಂಟ್ ಮಾಡುವಾಗ ನನಗೂ ಆಗ್ತಾ ಇದೆ. ಸೊ ಇನ್ ಆ್ಯಂಡ್ ಔಟ್ ಜಡ್ಜಸ್ ಆಫ್ ಕೋರ್ಸ್ ದೇ ಹ್ಯಾವ್ ಡಿಸೈಡೆಡ್. ಇಲ್ಲಿ ಕೌಂಟ್ ಆಗಿದೆ, ಮಾರ್ಕ್ ಕೌಂಟ್ ಆಗಿದೆ. ಚಿನ್ಮಯಿ ಆಫ್ ಕೋರ್ಸ್ ಔಟ್ ಆಫ್ ದ ಬಾಕ್ಸ್ ಈಗ ಸಡನ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಪ್ರಜ್ನಾ ಮೇಂಟೈನಿಂಗ್ ವಾಟ್ ಶಿ ಈಸ್. ಲಹರಿ ಟುಡೇ ಐ ಥಿಂಕ್ yours was a good performance today. Nishan very promising
ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ ಇಟ್ಟು ಐ ಥಿಂಕ್ ಜಡ್ಜಸ್ ಸ್ವಲ್ಪ ಇನ್ನೂ ಬೇಕು ಅನ್ನೋ ಥರದಲ್ಲಿದ್ದಾರೆ. ಎವ್ರಿಬಡಿ ಇಸ್ ಕ್ಲೋಸ್. ನೋಡೋಣ ಜಡ್ಜಸ್ ಯಾರನ್ನ ಡೇಂಜರ್ ಝೋನಿಗೆ ಹಾಕ್ತಾರೆ, ಯಾರು ಸೇಫ್ ಆಗಿ ಇರ್ತಾರೆ. ಡೇಂಜರ್ ಝೋನ್ ಹೋದರೂ ಹೋಗ್ಬೇಕಂತಿಲ್ಲ, ಬಟ್ ಚಾನ್ಸಸ್ ಅದೇ 50% ಆ ಕಡೆ ಈ ಕಡೆ ಇರುತ್ತೆ. ಕಾರಣ ಈಗ ಲಾಸ್ಟ್ 8-9 ಜನರಲ್ಲಿ 4 ಜನ ಕಾಂಪಿಟೇಷನ್ ಹೊರಗಡೆ ಉಳಿಬೇಕಾಗತ್ತೆ. ಸೊ ಆಲ್ ದಿ ಬೆಸ್ಟ್ ಗೈಸ್. ಒನ್ಸ್ ಅಗೇನ್ ಹಲೋ ಟು ಆಲ್ ದ ಪಾರ್ಟಿಸಿಪೆಂಟ್ಸ್. ಈ ಎಪಿಸೋಡಲ್ಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅಷ್ಟೊಂದು ಮಜಾ ಬರಲಿಲ್ಲ. ಅಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್, ಎಲ್ಲರ ಹತ್ರ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆ ಲೆವೆಲ್ ಯಾರೂ ರೀಚ್ ಆಗಲಿಲ್ಲ ಅಂತ ಅನಿಸ್ತದೆ. ಇವನ್ ಅದೇ ವಿ ಆರ್ ನಾಟ್ ಡಿಸೈಡೆಡ್ ಬೆಸ್ಟ್ ಸಿಂಗರ್ ಆಫ್ ದ ಎಪಿಸೋಡ್, ಅದು ಮಾಡ್ತಾ ಇಲ್ಲ. ಲಹರಿ, ಯು ಆರ್ ಸೇಫ್. ಕಂಗ್ರ್ಯಾಚುಲೇಷನ್ಸ್ ಲಹರಿ. ಪ್ರಜ್ಞಾ, ಯು ಆರ್ ಆಲ್ಸೋ ಸೇಫ್. Nishan and Chinmay, you both are on danger zone. It doesn't mean that ನೀವು ಎಲಿಮಿನೇಟ್ ಆಗಿಲ್ಲ, ಬಟ್ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಯು ಆರ್ ನಾಟ್ ರೀಚ್ ಅವರ್ ಎಕ್ಸ್ಪೆಕ್ಟೇಷನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗೈಸ್. ಮತ್ತೆ 2 ಕಂಟೆಸ್ಟೆಂಟ್ಸ್ ಟು ದ ಸೇಫ್ ಝೋನ್, 2 ಕಂಟೆಸ್ಟೆಂಟ್ಸ್ ಟು ದ ಗ್ರೂಪ್ ಆಫ್ ಡೇಂಜರ್ ಝೋನ್. ನಾಳಿನ ಸಂಚಿಕೆಯಲ್ಲಿ ಎಲ್ಲ ಡೇಂಜರ್ ಝೋನ್ ಕಂಟೆಸ್ಟೆಂಟ್ಸ್ ಒಟ್ಟಿಗೆ ಇದ್ದು ದೇರ್ ಇಸ್ ಗೋಯಿಂಗ್ ಟು ಬಿ ದ ಸೆಲೆಕ್ಷನ್ ಆಫ್ ದ ಟಾಪ್ ಕಂಟೆಸ್ಟೆಂಟ್ಸ್ ಫಾರ್ ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್. ಅಲ್ಲಿಯವರೆಗೆ ಕಾಯ್ತಾ ಇರಿ, ನೋಡ್ತಾ ಇರಿ ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ. ಥ್ಯಾಂಕ್ ಯು.